ಲಾಕ್ಡೌನ್ ಮಾಡುವುದಾದ್ರೆ ಪ್ರತಿ ಕುಟುಂಬಕ್ಕೆ 10,000 ನೀಡಲಿ ಎಂಬ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಸಿಟಿ ರವಿ, ಮಾಜಿ ಸಿಎಂ ಸರ್ಕಾರದ ಖಜಾನೆಯನ್ನ ಭರ್ತಿ ಮಾಡಿ ಹೋಗಿಲ್ಲ, ಖಾಲಿ ಮಾಡಿ ಹೆಚ್ಚುವರಿ ಸಾಲ ಮಾಡಿ ಹೋಗಿದ್ದಾರೆ. ವಿಜಯನಗರದ ಅರಸರಂತೆ ಚಿನ್ನ ಬೆಳ್ಳಿಯನ್ನ ರಸ್ತೆಯಲ್ಲಿ ಮಾರುವಂತಹ ಶ್ರೀಮಂತಿಕೆ ತುಂಬಿಸಿ ಹೋಗಿದ್ರೆ ಈ ರೀತಿ ಹೇಳಬಹುದಿತ್ತು ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಕುಟುಕಿದ್ದಾರೆ. ಅವರ ಮನೆ ಖಜಾನೆ ತುಂಬಿಸಿಕೊಂಡು ಹೋದರೂ ಪಾರ್ಟಿ ಖಜಾನೆ ತುಂಬಿಸಿ ರಾಜ್ಯದ ಖಜಾನೆ ಖಾಲಿ ಮಾಡಿ ಹೋಗಿದ್ದಾರೆ. ಅವರು ಇದ್ದಾಗ ಏನೇನು ಕೊಟ್ರು ಅನ್ನೋದರ ಪಟ್ಟಿ ನಮ್ಮ ಬಳಿ ಇದೆ ಎಂದು ಸಿದ್ದರಾಮಯ್ಯ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಖಜಾನೆಯನ್ನು ಭರ್ತಿ ಮಾಡಿ ಇಟ್ಟು ಹೋಗಲಿಲ್ಲ, ಖಾಲಿ ಮಾಡಿ ಹೆಚ್ಚುವರಿ ಸಾಲ ಮಾಡಿ ಬಿಟ್ಟು ಹೋಗಿದ್ರು. ಅವರು ಖಜಾನೆ ತುಂಬಿಸಿ ವಿಜಯನಗರದ ಕೃಷ್ಣದೇವರಾಯನ ಥರ ಚಿನ್ನ ವಜ್ರ ವೈಡೂರ್ಯನ ರಸ್ತೆ ಬದಿಲೆಲ್ಲ ಮಾರ್ತಿದ್ದಷ್ಟು ಶ್ರೀಮಂತಿಕೆಯನ್ನು ತುಂಬಿಸೋಗಿದ್ರೆ ಹೀಗೆಲ್ಲ ಹೇಳಕ್ಕೆ ಬರ್ತಿತ್ತು. ಆದರೆ ಅವರು ಮನೆ ಖಜಾನೆ ತುಂಬಿಸ್ಕೊಂಡ್ರು, ಅವ್ರ ಪಾರ್ಟಿ ಖಜಾನೆಯನ್ನು ತುಂಬಿಸಿದ್ರು. ಆದರೆ ರಾಜ್ಯದ ಖಜಾನೆಯನ್ನು ಖಾಲಿ ಮಾಡೇ ಹೋಗಿದ್ರು. ಖಾಲಿ ಮಾಡಿ 2,47,000 ಕೋಟಿ ರೂಪಾಯಿ ಸಾಲ ಮಾಡಿ ಹೋಗಿದ್ರು. 2,47,000 ಕೋಟಿ ಸಾಲ ಮಾಡಿ ಹೋದವರಿಗೆ ಹೀಗೆ ಮಾತಾಡೋದು ಭಾಳ ಸುಲಭದ ಕೆಲಸ. ಅವರಿದ್ದಾಗ ಏನೇನು ಕೊಟ್ಟಿದ್ದಾರೆ ಅಂತ ನಮಗೂ ಗೊತ್ತಿದೆ, ಪಟ್ಟಿ ಇಟ್ಕೊಂಡಿದ್ದೀವಿ ಏನೇನು ಕೊಟ್ಟಿದ್ದಾರೆ. ನಾವು ಮೆಡಿಕಲ್ ಕಾಲೇಜ್ ಕೇಳಿದರೆ ಏನು ಮಾತಾಡಿದರು, ಡೆವಲಪ್ಮೆಂಟಿಗೆ ದುಡ್ಡು ಕೇಳೋರಿಗೆ ಏನು ಮಾತಾಡಿದ್ರು ಎಲ್ಲ ನಂಗೆ ಗೊತ್ತಿದೆ, ಪಟ್ಟಿ ಇಟ್ಕೊಂಡಿದ್ದೀನಿ. ಅಲ್ಲ ಈಗೇನಂದರೆ ಅವರಿಗೆ ಹೈಕಮಾಂಡಿಗೆ ನಜರ್ ಒಪ್ಪಿಸುವಂಥ ಸ್ವಭಾವ ಕಾಂಗ್ರೆಸ್ ಕಲ್ಚರ್ಲಿರೋದು. ನಮ್ಗೆ ಯಾಕೆ ಭಯ ಪಡಬೇಕು? ನೋಡಿ, ರಾಹುಲ್ ಗಾಂಧಿ ತನ್ನ ಕ್ಷೇತ್ರದಲ್ಲಿ ಸೋತು ಇನ್ನೊಂದು ಕ್ಷೇತ್ರ ಹುಡ್ಕೊಂಡು ಇಲ್ಲಿಗೆ ಬಂದರು. ರಾಹುಲ್ ಗಾಂಧಿ